ಮಧ್ಯಪ್ರದೇಶದಲ್ಲಿ ಜಾನಪದ ಕ್ರೀಡೆಯಾಗಿ ಪ್ರಸಿದ್ಧಿಯನ್ನು ಹೊಂದಿದಂತಹ ಈ ಸುಸಂದರ್ಭದಲ್ಲಿ ನಮ್ಮ ಶಾರದಾ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನಿಮ್ಮ ಮುಂದೆ ಪ್ರದರ್ಶನ, ಮಲ್ಲಕಂಬ ಪ್ರದರ್ಶನ, ತಿರುಗುವ ಮಲ್ಲಕಂಬ ಪ್ರದರ್ಶನ. चित्तस्य पदेन वाचा मनम शरीरस्य च वैद्यकेन योपाकरोत्तं प्रवरं मुनीनां पतञ्जलि प्राञ्जलिरानतोऽस्मि. ಮಲ್ಲರು ಉಪಯೋಗಿಸುವಂತಹ ಕಂಬವೇ ಮಲ್ಲಕಂಬವಾಗಿರುತ್ತದೆ. ಅಂತಹ ಮಲ್ಲಕಂಬ ಪ್ರದರ್ಶನ ವಿದ್ಯಾರ್ಥಿಗಳಿಂದ ರಾಜಾಸನ ಇದೀಗ ನಿಮ್ಮ ಮುಂದೆ. ಸಿಂಹಾಸನಾಧಿರೂಢವಾದಂತಹ ರಾಜರು ಈ ಆಸನದಲ್ಲಿ ಕುಳಿತಿರುತ್ತಾರೆ. ಅಂತಹ ರಾಜಾಸನ ಬಿದ್ದರೆ ಒಡೆದು ಹೋಗುವಂತಹ ಗಾಜಿನ ಬಾಟಲುಗಳ ಮೇಲೆ ಮರದ ಹಲಗೆಗಳನ್ನಿಟ್ಟು ಅದರ ಮೇಲೆ ತಿರುಗುವ ಮಲ್ಲಕಂಬ ಪ್ರದರ್ಶನ ಬಹಳ ಕ್ಲಿಷ್ಟಕರವಾದಂತಹ ಪ್ರದರ್ಶನ ಇದಾಗಿರ್ತದೆ. ತಾಡಾಸನ, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ತಿರುಗುವ ಮಲ್ಲಕಂಬದ ಪ್ರದರ್ಶನವನ್ನು ನೀಡಿದ ಕೀರ್ತಿ ಶಾರದಾ ವಿದ್ಯಾಲಯಕ್ಕೆ ಸಲ್ಲುತ್ತದೆ. ತಾಡಾಸನ ಕಾಣ್ತಾ ಇರಬಹುದು. ವಿದ್ಯಾರ್ಥಿಗಳನ್ನು ಕೈ ಚಪ್ಪಾಳೆಯ ಮೂಲಕ ಹುರಿದುಂಬಿಸಬೇಕು ಅಂತ ಹೇಳಿ ನೆರೆದಿರುವಂತಹ ಎಲ್ಲ ಬಂಧುಗಳಲ್ಲಿ ನಾನು ವಿನಂತಿಸ್ತೇನೆ. ಪ್ರದರ್ಶನ ನಿರಂತರ ಕಠಿಣ ಪರಿಶ್ರಮದಿಂದ ಸಿದ್ಧಿಸುತ್ತದೆ. ಬಹಳ ದಿನಗಳ ಕಠಿಣ ಪರಿಶ್ರಮದ ಫಲ ಇದಾಗಿರುತ್ತದೆ. ಈ ಪ್ರದರ್ಶನಕ್ಕೆ ಮಯೂರಾಸನ, ಮಲ್ಲಕಂಬ 4 ಇಂಚಿನ ಮಲ್ಲಕಂಬದ ಮೇಲೆ ಕ್ಲಿಷ್ಟವಾದಂತಹ ಮಯೂರಾಸನವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಈ ಪ್ರದರ್ಶನಕ್ಕೆ ದೈಹಿಕ ಮಾನಸಿಕ ಸಮತೋಲನದ ಅಗತ್ಯವಿರುತ್ತದೆ. ವಿದ್ಯಾರ್ಥಿಗಳು ಉಸಿರನ್ನು ಬಿಗಿ ಹಿಡಿದುಕೊಂಡು ದೈಹಿಕ ಸಮತೋಲನವನ್ನು ಕಾಪಾಡಿಕೊಂಡು ಈ ಪ್ರದರ್ಶನವನ್ನು ನೀಡಬೇಕಾಗ್ತದೆ. ಪ್ರತಿಯೊಂದು ಹೆಜ್ಜೆಯನ್ನು ಇಡಬೇಕಾದರೂ ಜಾಗರೂಕತೆಯಿಂದ ವ್ಯವಸ್ಥಿತವಾಗಿ ಇಡಬೇಕಾಗ್ತದೆ. ಮುಂದೆ ಕಾಣ್ತಾ ಇರಬಹುದು ಅಧೋಮುಖ ಧನುರಾಸನ. ಸ್ವಲ್ಪ ಆಯ ತಪ್ಪಿದರೂ ಅಪಾಯ ಕಟ್ಟಿಟ್ಟ ಬುತ್ತಿ ಬಂಧುಗಳೇ. ಮತ್ತೊಮ್ಮೆ ಈ ವಿದ್ಯಾರ್ಥಿಗಳನ್ನು ಅಭಿವಂದಿಸೋಣ. ಗುರುವಿನ ಗುಲಾಮನಾಗದ ತನಕ ದೊರೆಯ ದಂಡ ಮುಕ್ತಿ ಎಂಬಂತೆ ಗುರುವಿನ ಮುಖೇನ ಪಡೆಯುವಂತಹ ವಿದ್ಯೆ ಇದಾಗಿರುತ್ತದೆ. ಗುರುವಿನ ಪರಿಶ್ರಮ ಈ ಪ್ರದರ್ಶನಕ್ಕೆ ಅತ್ಯಗತ್ಯವಾಗಿರುತ್ತದೆ. ತ್ರಿಕೋನಾಸನಗಳ ಗೋಪುರವನ್ನು ಕಾಣ್ತಾ ಇದ್ದೇವೆ. ಗುರುವಿನ ಪರಿಶ್ರಮ ಈ ಪ್ರದರ್ಶನಕ್ಕೆ ಅತ್ಯಗತ್ಯ. ಅಂತಹ ಅಭ್ಯಾಸವನ್ನು ನೀಡಿದ ಗುರುವಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸೋಣ. ಇಂತಹ ಕ್ರೀಡೆಗೆ ವಿದ್ಯಾರ್ಥಿಗಳನ್ನು ಅಧ್ಯಾಪಕರನ್ನು ಪ್ರೋತ್ಸಾಹಿಸಿ ನಿರಂತರವಾಗಿ ಹುರಿದುಂಬಿಸುತ್ತಿರುವಂತಹ ಶಾರದಾ ವಿದ್ಯಾಸಂಸ್ಥೆಗಳಂತೆ ಎಲ್ಲ ವಿದ್ಯಾಸಂಸ್ಥೆಗಳಿಗೂ
ಜಾನ್ ಎಂಬಂತೆ ಇದರ ನಿರಂತರ ಅಭ್ಯಾಸದಿಂದ ಜಡಮತಿಯು ಬುದ್ಧಿವಂತನಾಗ್ತಾನೆ. ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಬೇಕಾದಂತಹ ಏಕಾಗ್ರತೆಯನ್ನು ಇಂತಹ ಕ್ರೀಡೆಗಳಿಂದ ವಿದ್ಯಾರ್ಥಿಗಳು ಸಾಧಿಸುತ್ತಾರೆ ಎಂಬಲ್ಲಿ ಯಾವುದೇ ಸಂಶಯವಿಲ್ಲ. ಸಮಚಿತ್ತತೆ ಮುಂದೆ ಕಾಣ್ತಾ ಇದ್ದೇವೆ. ಪರ್ವತಾಸನ, ಸುಖಾಸನ ಮುಂತಾದವುಗಳ ಗೋಪುರವನ್ನು ನಾವು ಕಾಣ್ತಾ ಇದ್ದೇವೆ. ನಾಲ್ಕು ಗಾಜಿನ ಬಾಟಲುಗಳ ಮೇಲೆ ಈ ಪ್ರದರ್ಶನ ನಡೀತಾ ಇದೆ ಬಂಧುಗಳೇ. ಮತ್ತೊಮ್ಮೆ ಚಪ್ಪಾಳೆಯ ಮೂಲಕ ಹುರಿದುಂಬಿಸೋಣ. ಇಲ್ಲಿ ಕಾಣ್ತಾ ಇದ್ದೇವೆ ವಿಶಿಷ್ಟ ರೀತಿಯ ಗೋಪುರವನ್ನು ನಾವು ಕಾಣ್ತಾ ಇದ್ದೇವೆ. ಶಾರೀರಿಕ ಮಾನಸಿಕ ಕ್ಷಮತೆ ವೃದ್ಧಿಯಾಗ್ತದೆ. ಇಂತಹ ಕಠಿಣವಾದಂತಹ ಕ್ಲಿಷ್ಟಕರವಾದಂತಹ ಯೋಗದ ಅಭ್ಯಾಸದಿಂದ ನಾವು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು. ಧೈರ್ಯಂ ಸರ್ವತ್ರ ಸಾಧನ ಎಂಬಂತೆ ವಿದ್ಯಾರ್ಥಿಗಳಿಗೆ ಬೇಕಾದ ಹಾಗೂ ಯಾವುದೇ ಸವಾಲನ್ನು ಎದುರಿಸುವ ಶಕ್ತಿಯನ್ನು, ಮನೋಧೈರ್ಯವನ್ನು ಈ ಕ್ರೀಡೆಯ ಅಭ್ಯಾಸದಿಂದ ನಾವು ಪಡೆದುಕೊಳ್ಳಬಹುದು. ಇಂತಹ ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡುವಂತಹ, ಸದಾ ನಮ್ಮನ್ನು ಹುರಿದುಂಬಿಸುವಂತಹ ನಮ್ಮ ಸಂಸ್ಥೆಯ ನೆಚ್ಚಿನ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಎಂ ವಿ ಪುರಾಣಿಕ್ ಇವರಿಗೂ ಆರ್ಥಿಕವಾಗಿ ಅಭಿನಂದಿಸುತ್ತೇವೆ. ನಾವೆಲ್ಲ ಅವರನ್ನು ಅಭಿವಂದಿಸುತ್ತೇವೆ. ಹಾಗೆ ಮುಂದೆ ಕಾಣ್ತಾ ಇದ್ದೇವೆ ವಿಶಿಷ್ಟ ರೀತಿಯ ಒಂದು ಗೋಪುರವನ್ನು, ವಿವಿಧ ಆಸನಗಳನ್ನು ಮಲ್ಲಕಂಬದ ಮೇಲೆ ಪ್ರದರ್ಶಿಸುತ್ತಾ ವಿವಿಧ ವಿಶಿಷ್ಟ ರೀತಿಯ ರಚನೆಯನ್ನು ಕಾಣ್ತಾ ಇದ್ದೇವೆ. ಸಾರಥಿಯನ್ನು, ಶ್ರೀಕೃಷ್ಣ ಸಾರಥಿಯನ್ನು ನೆನಪಿಸುವಂತಹ ಗೋಪುರವಿದಾಗಿರುತ್ತದೆ. ಹಾಗೆ ಈ ಕ್ರೀಡೆಯಿಂದ ಆನಂದವು, ಸಾಹಸವು ಮಕ್ಕಳಿಗೆ ಅನುಭವಕ್ಕೆ ಬರುತ್ತದೆ. ಎಷ್ಟು ಧೈರ್ಯದಿಂದ, ಸ್ಥೈರ್ಯದಿಂದ ಈ ಬಾಟಲಿಗಳ ಮೇಲೆ ನಾವು ನಿಂತಿದ್ದೇವೆ ಎಂಬುದನ್ನು ಮರೆತು ಪ್ರದರ್ಶನವನ್ನು ನೀಡುತ್ತಿರುವಂತಹ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ನಾವು ಕೈ ಚಪ್ಪಾಳೆಯ ಮೂಲಕ ಹುರಿದುಂಬಿಸೋಣ. ಇಂತಹ ಕ್ರೀಡೆಯಿಂದ ನಾವು ನಮ್ಮ ಶಾರೀರಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಸಶಕ್ತರಾಗೋಣ. ಸಶಕ್ತ ಭಾರತವನ್ನು ನಾವು ಕಟ್ಟೋಣ. ಯಾವುದೇ ಒಂದು ರೀತಿಯ ಜಾತಿ, ಧರ್ಮ, ಮತ ಇವುಗಳನ್ನೆಲ್ಲ ತೊರೆದು ನಾವು ಇಂತಹ ಕ್ರೀಡೆಯ ಅಭ್ಯಾಸದಿಂದ ಸಶಕ್ತರಾಗಿ ಭವ್ಯ ಭಾರತಕ್ಕೆ ಬುನಾದಿಯನ್ನು ಈಯೋಣ ಅನ್ನುತ್ತಾ ಮುಂದಿನ ಪ್ರದರ್ಶನ ಕಾಣ್ತಾ ಇದ್ದೇವೆ. ವಿಶಿಷ್ಟ ರೀತಿಯ ಒಂದು ಗೋಪುರವನ್ನು, ಇಂತಹ ಪ್ರದರ್ಶನವನ್ನು ನಮಗೆ ನೀಡಲು ಸಹಕರಿಸಿದಂತಹ ಸಚಿವರಿಗೂ, ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂತಹ ಯುಟಿ ಖಾದರ್ ಇವರಿಗೂ ನಾವು ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಹಾಗೂ ಎಲ್ಲ ಸಂಘಟಕರಿಗೂ, ಗಣ್ಯ ವ್ಯಕ್ತಿಗಳಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ನೋಡಿ ಬಂಧುಗಳೇ, ಮುಂದಿನ ಪ್ರದರ್ಶನವನ್ನು ಕಾಣ್ತಾ ಇದ್ದೇವೆ. ನೆಲದ ಮೇಲೆ ಆಸನಗಳನ್ನು ಮಾಡುವಂಥದ್ದೇ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನಾವಿಂದಿದ್ದೇವೆ. ಅಂತಹದರಲ್ಲಿ ಬಿದ್ದರೆ ಒಡೆದು ಹೋಗುವಂತಹ ಗಾಜಿನ ಬಾಟಲುಗಳ ಮೇಲೆ ಮರದ ಹಲಗೆಗಳನ್ನು ಸಮತೋಲನತೆಯಿಂದ ಸ್ಥಾಪಿಸಿ ಅದರ ಮೇಲೆ ವಿದ್ಯಾರ್ಥಿಗಳು ಆಸನಗಳನ್ನು ಮಾಡ್ತಾ ಇದ್ದಾರೆ. ನಾವು ಹೆಮ್ಮೆ ಪಡಬೇಕು ಬಂಧುಗಳೇ. ಇಂತಹ ವಿದ್ಯಾರ್ಥಿಗಳನ್ನು ಪಡೆದಂತಹ ನಾವೇ ಧನ್ಯರಾಗಿದ್ದೇವೆ. ಮುಂದೆ ಕಾಣ್ತಾ ಇದ್ದೇವೆ ವಿಶಿಷ್ಟ ರೀತಿಯ ಗೋಪುರವನ್ನು ಕಾಣ್ತಾ ಇದ್ದೇವೆ. ಪ್ರತಿಯೊಂದು ಆಸನಗಳನ್ನು ಮಾಡಬೇಕಾದರೂ ಮಾನಸಿಕವಾಗಿ ಸಮತೋಲನವನ್ನು ಕಾಪಾಡಿಕೊಳ್ಬೇಕಾಗ್ತದೆ ಬಂಧುಗಳೇ. ಸ್ವಲ್ಪ ಎಚ್ಚರ ತಪ್ಪಿದರೂ ಅಪಾಯ ಕಟ್ಟಿಟ್ಟ ಬುದ್ಧಿ ನೋಡಿ. ಎರಡೇ ಎರಡು ಕಾಲುಗಳಿಂದ 4 ಇಂಚಿನ ಆ ಮಲ್ಲಕಂಬದ ತುದಿಯಲ್ಲಿ 2 ಕೈಗಳನ್ನು ಚಾಚಿ ಪ್ರದರ್ಶನವನ್ನು ಇಡ್ತಾ ಇದ್ದಾರೆ. ಕರ್ನಾಟಕದಲ್ಲೇ
ಪ್ರಪ್ರಥಮ ಬಾರಿಗೆ ತಿರುಗುವ ಮಲ್ಲಕಂಬದ ಪ್ರದರ್ಶನ ಇದಾಗಿರ್ತದೆ. ವಿಶಿಷ್ಟ ರೀತಿಯ ಗೋಪುರವನ್ನು ನಾವು ಕಂಡಿದ್ದೇವೆ. ಪ್ರದರ್ಶನವನ್ನಿತ್ತಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಜೋರಾಗಿ ಕೈ ಚಪ್ಪಾಳೆಯ ಮೂಲಕ ಹುರಿದುಂಬಿಸೋಣ. ಅವಕಾಶವನ್ನು ನೀಡಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಮೇಕ್ ಓಲ್ಡ್ ಏಜ್ ಸ್ಮೈಲ್ ಏಜ್ ಅನ್ನುವಂಥ ಘೋಷಣೆಯೊಂದಿಗೆ ಹಳೆಯ ವಾಹನಗಳು, ಹಳೆಯ ಮೌಲ್ಯವಾದ ಕಾರ್ ರ್ಯಾಲಿ ಇದೀಗ ಉದ್ಘಾಟನೆಗೊಳ್ಳಲಿದೆ. ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಜೊತೆಯಾಗಿ ಈ ಒಂದು ವಿಂಟೇಜ್ ಕಾರ್ ರ್ಯಾಲಿಯನ್ನು ಉದ್ಘಾಟಿಸಲಿದ್ದಾರೆ. ಮ್ಯಾಂಗ್ಳೂರ್ ಮೋಟಾರ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ಸುಧೀರ್ BK ಇವರ ನಿರ್ದೇಶನದಲ್ಲಿ ವಿಂಟೇಜ್ ಕಾರ್ ರ್ಯಾಲಿ ನಡೆಯಲಿದೆ. ಮಲ್ಲಕಂಬದ ಪ್ರಸ್ತುತಿ ಮಾಡಿದಂತಹ ವಿದ್ಯಾರ್ಥಿ ತಂಡವನ್ನು ಮಾನ್ಯ ಸಚಿವರು ಹಾಗೂ ಇತರ ಅತಿಥಿಗಳು ಈ ಸಂದರ್ಭದಲ್ಲಿ ಅಭಿನಂದಿಸಲಿದ್ದಾರೆ. ಬಹಳಷ್ಟು ಅದರ ಆಳ ವಿಸ್ತಾರ ವ್ಯಾಪ್ತಿ ನಮ್ಮ ಕಲ್ಪನೆಗೂ ಮೀರಿದ್ದು ಮಾನವರಿಗೆ ಮಾತ್ರ ದೊರೆಯುವ ಶ್ರೇಷ್ಠವಾದ ಅಂತಹ ಸಶಕ್ತ ಮನಸ್ಸಿನಿಂದ ನಾವು ಏನನ್ನು ಬೇಕಾದರೂ ಸಾಧಿಸಬಹುದಾಗಿದೆ. ಅಂತಹ ಮನಸ್ಸನ್ನು ಕ್ರೋಢೀಕರಿಸಬಲ್ಲ ಶಕ್ತಿ ಇರುವ ಪ್ರಾಚೀನ ವಿದ್ಯೆ ಯೋಗ. ಅಂತಹ ಯೋಗ ಪ್ರದರ್ಶನ ಇದೀಗ ನಿಮ್ಮ ಮುಂದೆ ಶಾರದಾ ವಿದ್ಯಾಲಯದ ವಿದ್ಯಾರ್ಥಿಗಳಿದ್ದಾರೆ. ಮೊದಲಿಗೆ ವೀರಭದ್ರಾಸನ, ಋಷಿ ಮುನಿಗಳು ಧ್ಯಾನ ನಿರತ ಸಮಯದಲ್ಲಿ ಕುಳಿತುಕೊಳ್ಳುವಂತಹ ಆಸನ, ಮಾಡುವಂತಹ ಆಸನ ಇದಾಗಿರ್ತದೆ. ಇದರ ನಿರಂತರ ಅಭ್ಯಾಸದಿಂದ ಕಾಲು, ಹೆಬ್ಬೆರಳು, ಮೊಣಕಾಲು, ತೊಡೆಗಳ ಬಲಿಷ್ಠವಾಗಿ ಯಾವುದೇ ಒಂದು ರೀತಿಯ ನೋವಿದ್ದರೂ ಎಲ್ಲ ದೂರವಾಗ್ತದೆ. ವೀರಭದ್ರಾಸನದ ವಿವಿಧ ಭಂಗಿಗಳು. ಬಂಧುಗಳೇ, ಮುಂದೆ ನೋಡ್ತಾ ಇದ್ದೇವೆ ಹಿಂದೂಗಳ ಪವಿತ್ರ ಚಿಹ್ನೆಯಾದ ಸ್ವಸ್ತಿಕ್ ಚಿಹ್ನೆಯನ್ನು ವಿದ್ಯಾರ್ಥಿಗಳು ರಚಿಸಿದ್ದಾರೆ. ಗಣೇಶನ ಚಿಹ್ನೆಯು ಇದಾಗಿರುತ್ತದೆ. ವಾಸ್ತು ರಚನಾ ಶಾಸ್ತ್ರದಲ್ಲಿ ಅಪಾರವಾದ ಮಾಹಿತಿ ನೀಡುತ್ತದೆ. ಈ ಚಿಹ್ನೆಗೆ ನಕಾರಾತ್ಮಕವಾದ ಶಕ್ತಿಯನ್ನು ಸಕಾರಾತ್ಮಕವಾಗಿ ಪರಿವರ್ತಿಸುವ ಅತಿ ಹೆಚ್ಚಿನ ಶಕ್ತಿ ಇರುವ ಚಿಹ್ನೆ ಸ್ವಸ್ತಿಕ್. ಈ ಚಿಹ್ನೆಯ ದರ್ಶನ ಮಾತ್ರದಿಂದ ಸಕಲ ದುರಿತಗಳು ದೂರವಾಗಿ ಇಷ್ಟಾರ್ಥಗಳು ಪ್ರಾಪ್ತಿಯಾಗ್ತದೆ. ಬಂಧುಗಳು, ಮುಂದೆ ನಕ್ಷತ್ರಾಕಾರವನ್ನು ಕಾಣುತ್ತಾ ಇದ್ದೇವೆ. ನಕ್ಷತ್ರವು ಭಾರತೀಯ ಕಾಲಗಣನೆಯು ಗ್ರಹ ನಕ್ಷತ್ರಗಳ ಆಧಾರದ ಮೇಲೆ ನಿಂತಿದೆ. ಪಂಚ ಅಂಗಗಳಲ್ಲಿ ಒಂದಾದ ಅಂಗ ನಕ್ಷತ್ರ. ಪ್ರತಿಯೊಂದು ಮನುಷ್ಯನ ಭೂತ ಭವಿಷ್ಯತ್ತುಗಳನ್ನು ತಿಳಿಯಲು ಸಹಕಾರಿಯಾಗಿದೆ ಈ ನಕ್ಷತ್ರಗಳು. ಧ್ರುವ ಎಂಬ ಬಾಲಕ ಸಾಕ್ಷಾತ್ ಭಗವಂತನನ್ನು ಒಲಿಸಿ ನಕ್ಷತ್ರದ ಸ್ಥಾನವನ್ನು ಅಲಂಕರಿಸುತ್ತಾನೆ. ಅದೇ ಧ್ರುವ ನಕ್ಷತ್ರ. ಬಂಧುಗಳೇ, ಮುಂದೆ ಹೂವಿನ ಆಕಾರವನ್ನು ನಾವು ಕಾಣುತ್ತಾ ಇದ್ದೇವೆ. ಹೂವು ಪ್ರಕೃತಿಯ ಕೊಡುಗೆ. ಹೂವಿನ ಅಂದ ಚಂದ ಅದಕ್ಕೆ ಮರುಳಾಗದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಬಂಧುಗಳೇ, ಹೂವಿನ ಮಧ್ಯದಲ್ಲಿ ಶಿರಿಶಾಸನವನ್ನು ಕಾಣಬಹುದು. ಮುಂದೆ ಸೂರ್ಯ ನಮಸ್ಕಾರ. ಓಂ ಮಿತ್ರಾಯ ನಮಃ. ಓಂ ರವಯೇ ನಮಃ. ಓಂ ಸೂರ್ಯಾಯ ನಮಃ.
ಓಂ ಭಾನವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರೀಚಯೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಸವಿತೃಸೂರ್ಯನಾರಾಯಣಾಯ ನಮಃ. ಮುಂದೆ ಸ್ಥಿರಂ ಸುಖಂ ಆಸನಂ ಅಂದರೆ ಯಾವುದರಿಂದ ನಮಗೆ ಸುಖ ಮತ್ತು ಹಿತ ಉಂಟಾಗುವುದೋ ಅದೇ ಯೋಗ ಬಂಧುಗಳು. ಯೋಗಾಸನವು ನಮ್ಮ ದೇಹ, ಮನಸ್ಸು, ಚಿಂತನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಜ್ಞಾನ ಯೋಗ, ಕರ್ಮಯೋಗ, ಭಕ್ತಿ ಯೋಗ, ರಾಜಯೋಗ ಇವೇ ಮೊದಲಾದ ಯೋಗಗಳು. ಇಡೀ ವಿಶ್ವವೇ ಇದೀಗ ಯೋಗವನ್ನು ಒಪ್ಪಿಕೊಂಡಿದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಈ ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನವನ್ನು ನಾವಿಂದು ಕಾಣ್ತಾ ಇದ್ದೇವೆ. ವಿಶಿಷ್ಟ ರೀತಿಯ ಆಸನಗಳ ಮುಖೇನ ಗೋಪುರವನ್ನು ನಾವು ಕಾಣ್ತಾ ಇದ್ದೇವೆ. ಇಂತಹ ಯೋಗ ಪ್ರತಿಯೊಂದು ಮನೆ ಭಾರತವು ವಿಶ್ವಗುರುವಾಗಲಿ ಅಂತ ನಾವೆಲ್ಲ ಆಶಿಸೋಣ ಬಂಧುಗಳೇ. ಇಂತಹ ಯೋಗಕ್ಕೆ ಪ್ರೋತ್ಸಾಹವನ್ನು ನೀಡುವಂತಹ ನಮ್ಮ ಶಾರದಾ ವಿದ್ಯಾಲಯ ಸಂಸ್ಥೆಗೂ ಅದರ ಮುಖ್ಯಸ್ಥರಿಗೂ ಎಲ್ಲ ಧನ್ಯವಾದವನ್ನು ಸಮರ್ಪಿಸೋಣ. ವಿವಿಧ ರೀತಿಯ ಗೋಪುರಗಳನ್ನು ನಾವು ಮಾಡುವುದೇ ಯೋಗ ಎಂದೆನಿಸುತ್ತದೆ. ಸಿಡ್ನಿ ಒಲಿಂಪಿಕ್ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಆಸನ ಇದಾಗಿರುತ್ತದೆ ಬಂಧುಗಳೇ. ಮುಂದೆ ಕಾಣ್ತಾ ಇದ್ದೇವೆ, ಸಮತ್ವಂ ಯೋಗ ಉಚ್ಯತೆ, ಸಮತಾ ಭಾವವೇ ಯೋಗ. ಯೋಗ ಚಿತ್ತವೃತ್ತಿ ನಿರೋಧ, ಚಂಚಲವಾದ ಮನಸ್ಸನ್ನು ಚಿತ್ತವೃತ್ತಿಗಳಿಂದ ನಿಗ್ರಹಿಸಿ ಅದನ್ನು ಸಾಧಿಸುವಂಥದ್ದೇ ಯೋಗ ಕಲೆ ಅಂದೆನಿಸುತ್ತದೆ. ಯೋಗದ ಮುಖೇನ ವಿದ್ಯಾರ್ಥಿಗಳು ವಿವಿಧ ರೀತಿಯ ಆಸನಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಕೈಚಪ್ಪಾಳೆಯ ಮೂಲಕ ಎಲ್ಲ ವಿದ್ಯಾರ್ಥಿಗಳನ್ನು ಹುರಿದುಂಬಿಸೋಣ ಬಂಧುಗಳೇ. ಬ್ರಹ್ಮನಲ್ಲಿ ಐಕ್ಯಗೊಳಿಸುವುದೇ ಯೋಗ ಎಂದರ್ಥ. ನಿರ್ಮಲವಾದ ನೀರಿನ ಮೇಲೆ ಕಲ್ಲು ತಾಕಿದಾಗ ವಿಧವಾದ ಅಲೆಗಳು ಬರುವಂತೆ ನಿರ್ಮಲವಾದ ಮನಸ್ಸಿನ ಮೇಲೆ ವಿಧವಾದ ಆಲೋಚನೆಗಳು ಕಲುಕಿದಾಗ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತದೆ. ಅಂತಹ ಮನಸ್ಸನ್ನು ಪ್ರಶಾಂತಗೊಳಿಸುವ ಉಪಾಯವೇ ಯೋಗ ಬಂಧುಗಳೇ. ನೋಡಿ ಬಂಧುಗಳೇ, ತಮ್ಮದೇ ಆದ ರೀತಿಯಲ್ಲಿ ಭವ್ಯ ಭಾರತವನ್ನು ನಾವು ಕಟ್ಟುತ್ತೇವೆ ಎಂಬುದಾಗಿ ವಿಶಿಷ್ಟ ರೀತಿಯ ಗೋಡೆಯ ಆಕಾರವನ್ನು ನಿರ್ಮಿಸಿದ್ದಾರೆ. ನಮ್ಮ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಎಲ್ಲ ಸಚಿವರು
तीर्थ स्वरूपिणी काशा हि काश से माता त्वं हि सर्व प्रकाशिका नमो नमो भारतम्बे गुरुस्त्वं जगदाम्बरा वेद वेदान्त गम्भीरे निर्मला सुखदायिनी यतिलोकपदन्यास पवित्रीकृतपांसवे नमोऽस्तु जगदाधात्री जहाँ डाल डाल पर सोने की चिड़िया करती है बसेरा वो भारत देश है मेरा वो भारत देश है मेरा जहाँ सत्य अहिंसा और धर्म का
ಆಕರ್ಷಕವೂ ವೈವಿಧ್ಯಮಯವೂ ಆದ ಸಾಂಸ್ಕೃತಿಕ ವಿದ್ಯಾರ್ಥಿಗಳಿಗೂ ಅವರನ್ನು ಸಿದ್ಧಪಡಿಸಿದ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕ ವರ್ಗಕ್ಕೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಮುಂದಕ್ಕೆ